ಹೆಚ್ಚು ನೀರು ಬಂದು ಬ್ಲಾಗ್ ಕಂಟಿನ್ಯೂ ಮಾಡಿ. ಗ್ಲಾಸ್ ಹಚ್ಚಾണെങ്കിൽ ஸோ நம்ம ஆஃப் பண்ணலாம். ஸோ நம்ம பிரச்சனை பார்க்கலாம். ஸோ வந்து நீர் பார்க்கலாம். ಕೆಲವರು ನಮಗೊಂದು ದಾದಾ ದೋಸೆ ಮಲ್ತಿಂದ ದಾಲ ಬೂಡ ಎತ್ತಿ ಕೊಡ್ಚಿ ಬಾಜಿ ಸೊ ಅದಕ್ಕೋಸ್ಕರ ಜೀಸ್ ಮಾತಾಡೋಲ್ಲ. ಸೊ ಬಂದ ಮಾಡಿಬಿಡ್ತೆ. ಬಂದಾಗ ಶುಗರ್ ಮಾಡಿ ಸೊ ಯಾವ 1 ಸ್ಪೂನ್ ಶುಗರ್ 1 ಸ್ಪೂನ್ ಬಿಡ್ತು, ಹಾಫ್ ಸ್ಪೂನ್ ಮಾಡಿ. ಸೊ ಇಂಚೆಡ್ ಕೌಡರ್ ಆಗಿತ್ತು. ಸೊ ಆಯಿಲ್ ಪಾಡ್ಕ ಸೊ పండదాట పోతుండ మస్తు ಬೇಗದ పండదాట పోతుండ చీపిದ దోశ తినండి ఇచ్చిండు ముందే కూడా బాజీ మనం తప్పకుండా నಮಗೆ కావంత బ్యాచులర్స్ కూడా బెస్ట్. సో యానే నార్మల్ ఇంచిన అనుకున్నాం. సో ఉనికి షుగర్ పాటు కలడా ఒక పాడుగా ಸೊ ಕಾವಲಿ ಕಾಯ್ದಾಗ ನಾಳೆ ಒಂದು ಮೈಕ್ ಹಿಂದೆ ಗಂಟೆ ಹೆಚ್ಚಿನ ಮನೇಲಿ ಬ್ಲಾಗ್ ಸೊ ಪಂಡ ಒಟ್ಟದ ಬರ್ಬೋದು ಬ್ಲಾಗು ಒಂದು ಲೆವೆಲ್ಗೆ. ಸೊ ನಮ್ಮ ದೋಸೆ ಫ್ರೈ ದೋಸೆ ಉಂಟು. కొంచెం ఇంట్రడಕ್ಷನ್ ವೀಡಿಯೋ ನಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಸೊ ಅವೇ ಪ್ಲ್ಯಾನ್ ಮಾಡಿದೆ ನಾನು 1 ಮಂತ್ ಬಿಟ್ಟು ಇಂಟ್ರಡಕ್ಷನ್ ಇದೊಂದು ಬ್ಲಾಗ್ ಅಂದ್ರೆ 20ನೇ ಬ್ಲಾಗ್ ಇನ್ನು. ಸೊ ಅವೇ ಟೈಮಲ್ಲಿ ರೀಲ್ಸ್ ಮೇಲೆ ಜಸ್ಟ್ ನನಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಆಮೇಲೆ ಬಗ್ಗೆ ಒಂದು ಬ್ಲಾಗ್ ನಾನು ಕೌಂಟ್ ಮಾಡ್ತಾಯಿದ್ದೆ ಒಂದು 20 ಬ್ಲಾಗ್. ಸೊ ಏನು ಸೊ 30 ಅನ್ನೋಕ್ಕೆ ಮಾಡುವೆ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಸೊ ಗಾಯ್ಸ್ ನಮ್ಮನ್ನ ಬೈಯತಿಕ್ಕೆ ಬಾಯ್ ಬಾಯ್ ಅದ ಮುಟ್ಟ ಟೇಕ್ ಕೇರ್. ಸೊ ಮುಲ್ಪಾತನ ಟೈಮು 3 o'clock. ಸೊ ಎಂಪೊಂದಿಲ್ಲ ಆಫೀಸ್ಗೆ. ಸೊ ಒಂದು ವೀಡಿಯೋ ಕಂಟಿನ್ಯೂ ಆಗಿ ಎಲ್ಲಗ್ಲ. ಸೊ ತೋಂದಿಪ್ಪಲೆ ಥ್ಯಾಂಕ್ ಯು. ಈವ್ನಿಂಗ್ ಪಾಡೈತೆ ಇಜ್ಜಿ. ಸೊ 1 ಗಂಟೆ ಆತಂಡು. ಸೊ ಒಂದು ವ್ಲಾಗ್ ನಾನು ಮೂಲೆ ಎಂಡ್ ಮಾಡ್ತಂದಿಲ್ಲ. ಸೊ ನಿಮಗೆ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಲೆ. ಥ್ಯಾಂಕ್ ಯು.